ಆತ್ಮೀಯ ಕೇಳುಗ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾನು ಕರುಣಾಕರ ಬಳಕೂರು. ಜ್ಞಾನವೇ ಬೆಳಕು ಮಂಕುತಿಮ್ಮನ ಕಗ್ಗದ ದಿನಕ್ಕೊಂದು ಕಗ್ಗದ ಸರಣಿ ಕಾರ್ಯಕ್ರಮ. ಬಹಳ ದಿನಗಳ ಬಳಿಕ ನಾವೀಗ ಮತ್ತೆ ನಿಮ್ಮ ಮುಂದೆ ಬರುತ್ತಿದ್ದೇವೆ. ಇಂದು 315ನೆಯ ಸಂಚಿಕೆ. ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಸರಣಿಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನ ಕೇಳಿ ಬರೋಣ. ಒಡೆಯನಾವೆಡೆ ಸಾರ್ಧನೆಂದು ಪದವಾಸನೆಯ ತಡಕಿಂಸುತ ಶುನಕನನೆದಾಡುವಂತೆ ಬಡ ಜಗವ ನುಡಿತ ಕೆಂದತ್ತಿತ್ತ ಪುಡುಕಿಸುವ ಬೆಡಗು ಶಿವನೊಡವೆಯದು ಮಂಕುತಿಮ್ಮ, ಬೆಡಗು ಶಿವನೊಡವೆಯದು ಮಂಕುತಿಮ್ಮ. ಬಂಧುಗಳೇ, ಆಸೆಯೇ ದುಃಖಕ್ಕೆ ಮೂಲ ಎಂಬ ಮಾತನ್ನ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಆಸೆಗಳೇ ಇಲ್ಲದೇ ಇದ್ದರೆ ನಮ್ಮೆಲ್ಲರ ಜೀವನ ನಡೆಯಲು ಸಾಧ್ಯವಿಲ್ಲ. ಈ ಜಗತ್ತು ವೈವಿಧ್ಯಪೂರ್ಣವಾಗಿ ನಮ್ಗೆ ಕಾಣ್ತದೆ. ಆ ರೀತಿಯಲ್ಲಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಯಾವ ಕೊರತೆಗಳನ್ನು ಕೂಡ ಇಲ್ಲಿ ಹುಡುಕಲು ಬಹಳ ಕಷ್ಟ ಸಾಧ್ಯ. ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಈ ಜಗತ್ತನ್ನು ಬಡ ಜಗತ್ತು ಅಂತ ಉಲ್ಲೇಖ ಮಾಡ್ತಾರೆ. ಇದು ಎಷ್ಟು ವಾಸ್ತವವಾದ ಮಾತಿದು ನೋಡಿ. ಸಕಲ ಸಂಪನ್ಮೂಲಗಳಿದ್ದರೂ ಕೂಡ ಅವರ ದೃಷ್ಟಿಯಲ್ಲಿ, ಅವರ ಕಣ್ಣಿನಲ್ಲಿ ಈ ಜಗತ್ತು ಬಡವಾಗಿ ಕಾಣ್ತದೆ. ಅಂದರೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಹುಡುಕುವ ಕ್ರಿಯೆ ಒಳಗಡೆ ಮುಳುಗಿ ಹೋಗಿದ್ದೇವೆ. ದಿನ ಬೆಳಗಾದರೆ ಸಾಕು ಅದು ಬೇಕು ಇದು ಬೇಕು ಎಂಬ ಆಸೆಗಳ ಸುಳಿಯಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. ಅಂದರೆ ಅಷ್ಟು ಆಸೆಗಳು ನಮ್ಮಲ್ಲಿದ್ದಾವೆ. ಹೇಗೆ ನಮ್ಮ ಮನೆಯಲ್ಲಿ ನಾವು ಸಾಕಿರುವ ನಾಯಿಯು ಒಂದು ವಾಸನೆಯನ್ನು ಹುಡುಕಿಕೊಂಡು ಗ್ರಹಿಸಿಕೊಂಡು ಅದು ಹುಡುಕಾಟವನ್ನು ಮಾಡುತ್ತದೆಯೋ, ಅಂತೆಯೇ ನಾವೆಲ್ಲರೂ ಕೂಡ ನಮ್ಮ ಒಳಗಡೆ ಇರುವಂಥ ಆಸೆಗಾಗಿ ಅದರ ದಾಸರಾಗಿ ದಿನನಿತ್ಯ ಅದರ ಹುಡುಕಾಟವನ್ನು ನಾವು ಮಾಡ್ತೇವೆ. ಆ ಆಸೆಯನ್ನು ಪಡೆಯುವುದಕ್ಕಾಗಿ ನೂರಾರು ರೀತಿಯ ಹೋರಾಟವನ್ನು ಮಾಡ್ತೇವೆ. ಈ ಜಗತ್ತನ್ನು ಅರ್ಥೈಸಿಕೊಳ್ಳುವ, ಅನುಭವವನ್ನು ಪಡೆಯುವ, ಆ ಮಾಯಾಲೋಕಕ್ಕೆ ಒಳಗಾಗದೆ ಆ ಮಾಯಾ ಪ್ರಪಂಚದ ಲೀಲಾ ವಿನೋದವನ್ನು ನೋಡುತ್ತಾ ಭಗವಂತನು ಆಡಿಸಿದಂತೆ ಅವನಾಡುವ ಗೊಂಬೆಗಳಾಗಿ ನಾವೆಲ್ಲರೂ ಕೂಡ ನಮ್ಮ ಬದುಕಿನ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದೇವೆ. ಈ ಎಲ್ಲ ಪಾತ್ರಗಳ ಹಿಂದಿರುವಂಥ ಒಂದು ಶಕ್ತಿ ಅದು ಭಗವಂತ. ಭಗವಂತನು ಬೇರೆ ಬೇರೆ ರೂಪಗಳಲ್ಲಿ ನಮ್ಮ ಬದುಕಿನ ಒಳಗಡೆ ಆತ ಪ್ರವೇಶವನ್ನು ಮಾಡಿ ನಮ್ಮನ್ನು ಪರೀಕ್ಷೆ ಮಾಡುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಆತ ತಂದೊಡ್ಡುತ್ತಾನೆ. ಆದರೆ ಆ ಪರೀಕ್ಷೆಗಳಲ್ಲಿ ನಾವು ತೇರ್ಗಡೆ ಹೊಂದುತ್ತೇವೆಯೋ ಅಥವಾ ತೇರ್ಗಡೆ ಹೊಂದುವುದಿಲ್ಲವೋ ಎಂಬುದು ಬಹಳ ಮುಖ್ಯವಾದ ಪ್ರಶ್ನೆಯಲ್ಲಿ. ಹಾಗಾಗಿ ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಹೇಳುವಂಥದ್ದು, ನಾವೆಲ್ಲರೂ ಕೂಡ ಆಸೆಗಳಿಗೆ ದಾಸರಾಗದೆ ಜೀವನವನ್ನು, ಬದುಕನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.